ಸಂಪಾಜಿ ಸಮೀಪದ ಜೋಡುಪಾಲದಲ್ಲಿ ಗುಡ್ಡೆ ಜರಿದು ಸಂಭವಿಸಿದ ಪ್ರಕೃತಿ ದುರಂತಕ್ಕೆ ಸ್ಥಳಕ್ಕೆ ರಾಜ್ಯದ ಕಂದಾಯ ಸಚಿವ ಆರ್.ವಿ. ದೇಶಪಾಂಡೆ, ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್, ಸಂಸದ ನಳಿನ್ ಕುಮಾರ್ ಕಟೀಲ್ ಭೇಟಿ ನೀಡಿ ಗಂಜಿ ಕೇಂದ್ರಗಳಲ್ಲಿ ಆಶ್ರಯ ಪಡೆದುಕೊಂಡಿರುವ ನೂರಾರು ನಿರಾಶ್ರಿತರಿಗೆ ಧೈರ್ಯ ತುಂಬಿ ಸರ್ಕಾರದ ವತಿಯಿಂದ ಯಾವ ರೀತಿಯ ಕೊರತೆಯೂ ಬಾರದಂತೆ ನೋಡಿಕೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು. ದುರಂತ ನಡೆದ ಸ್ಥಳಗಳನ್ನು ವೀಕ್ಷಿಸಿದ ಬಳಿಕ ಸಂತ್ರಸ್ತರಾಗಿ ನಿರಾಶ್ರಿತ ಶಿಬಿರಗಳಲ್ಲಿ ಕಳೆಯುತ್ತಿರುವ ಜನರನ್ನ ರಾಜ್ಯ ಕಂದಾಯ ಸಚಿವ ಆರ್.ವಿ. ದೇಶಪಾಂಡೆ, ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಭೇಟಿ ನೀಡಿದರು. ಕೊಡಗು, ಸಂಪಾಜೆ, ಕಲ್ಲುಗುಂಡಿ ಮತ್ತು ಅರಂತೋಡು ಶಿಬಿರಗಳಿಗೆ ಭೇಟಿ ಮಾಡಿದ ಅವರು ಸಂತ್ರಸ್ತರ ಅಹವಾಲು ಆಲಿಸಿದ್ರು. ನಾವ್ಯಾರೂ ನಿರೀಕ್ಷಿಸಿರದ ದುರಂತವೊಂದು ನಡೆದಿದೆ. ನೂರಾರು ಮಂದಿ ಸಂತ್ರಸ್ತರಾಗಿದ್ದಾರೆ. ಸರ್ಕಾರದ ವತಿಯಿಂದ ಯಾವ ರೀತಿಯ ಲೋಪ ಆಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಕಂದಾಯ ಸಚಿವ ಆರ್.ವಿ. ದೇಶಪಾಂಡೆ ಭರವಸೆ ನೀಡಿದ್ರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂತ್ರಸ್ತರ ಸ್ಥಳಾಂತರ ಕಾರ್ಯಕ್ಕೆ ಪ್ರಥಮ ಆದ್ಯತೆ ನೀಡುತ್ತೇವೆ. ಈಗಾಗಲೇ 700 ಮಂದಿಯನ್ನ ರಕ್ಷಿಸಿದ್ದೇವೆ. ಮುಂದೆ ಪರಿಹಾರ ಕ್ರಮದ ಯೋಜನೆ ಹಾಕಿಕೊಳ್ಳಲಾಗುವುದೆಂದ ಅವರು, ಮೊದಲು ಪ್ರಕೃತಿ ಕರುಣೆ ತೋರಬೇಕಾಗಿದೆ. ಅದಕ್ಕೆ ನಾವೆಲ್ಲ ಪ್ರಾರ್ಥಿಸಬೇಕು. ಪಕ್ಷಭೇದ ಮರೆತು ಇಂತಹ ಸಂದರ್ಭದಲ್ಲಿ ಎಲ್ಲರೂ ಕೈಜೋಡಿಸಬೇಕು ಎಂದು ಅವರು ಹೇಳಿದ್ರು. ವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಕೆಲವು ಬಕೆಟ್ ಬ್ಯಾಗು ಎಲ್ಲ ಬೇಕಂತ ಹೇಳಿದ್ದಾರೆ, ಬಟ್ಟೆ ಇಡ್ಲಿಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಸರ್ಕಾರದಿಂದ ಯಾವುದೂ ಕೊರತೆ ಆಗೋದು. ಈ ಜನ ಕಷ್ಟದಿದ್ದಾರೆ, ಕಷ್ಟದ ಸಹಾಯಕ್ಕೆ ಧಾವಿಸುವುದು ನಮ್ಮ ಕರ್ತವ್ಯ, ಮಾನವನ ಕರ್ತವ್ಯ. ಅದರಲ್ಲಿ ನಾವು ಸರ್ಕಾರ ಇನ್ನೂ ಹೆಚ್ಚು ಜವಾಬ್ದಾರಿಯನ್ನು ಮಾಡಬೇಕಾಗ್ತದೆ. ಆ ಥರದ ಕೂಡ ಸ್ಥಳೀಯ ಜನ ಸಹ ಸಂಪೂರ್ಣವಾದ ಸಹಕಾರ ಈ ಕೆಲಸದಲ್ಲಿ ಕೊಡ್ತಾ ಇದ್ದಾರೆ. ಯಾಕಂದರೆ ಒಂದು ಕಡೆ ಜನರಿಗೆ ಸ್ಥಳಾಂತರ ಮಾಡಬೇಕು, ವ್ಯಾಕ್ಯೂಟ್ ಮಾಡಬೇಕು, ಮತ್ತೊಂದು ಕಡೆ ಪರಿಹಾರ ಕೊಡಬೇಕು. ಇದಕ್ಕೆ ಮೇಘರಾಜ ಕೃಪೆ ಮಾಡಬೇಕಾಗ್ತದೆ, ಮಳೆ ನಿಲ್ಲಬೇಕಾಗ್ತದೆ. ಆವಾಗ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಎಲ್ಲರ ಸಹಕಾರದಿಂದ ಪಕ್ಷಾತೀತವಾಗಿದ್ದರೆ ಏನು ಪಕ್ಷ ಇವು ಅವು ಏನಿಲ್ಲ, ಎಲ್ಲರ ಸಹಕಾರ ಅಪೇಕ್ಷಿಸ್ತಾ ಇದ್ದೇವೆ. ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಜನಾಂಗ, ಎಲ್ಲ ವರ್ಗದ ಎಲ್ಲ ಧರ್ಮದ ಜನಾಂಗ ಇವಾಗ ಒಂದೇ ಒಂದು ತಾಯಿ ಮಕ್ಕಳಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅಭಿನಂದಿಸ್ತೇನೆ. ಸಚಿವರೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್, ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ, ಹರೀಶ್ ಕುಮಾರ್, ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ರವಿಕಾಂತೇಗೌಡ, ಸಹಾಯಕ ಕಮಿಷನರ್ ಕೃಷ್ಣಮೂರ್ತಿ, ತಹಶೀಲ್ದಾರ್ ಶ್ರೀಮತಿ ಕುഞ്ഞಮ್ಮ, ಭೂಮಾಪನ ಇಲಾಖೆಯ ಸಹಾಯಕ ನಿರ್ದೇಶಕ ಬಿಕೆ ಕುಸುಮಾದರ್, ಕಾಂಗ್ರೆಸ್ ಮುಖಂಡರಾದ ಪಿವಿ ಮೋಹನ್, ಕಣಚೂರು ಮೋನು, ಕೆಎಂ ಮುಸ್ತಫಾ, ಎಸ್ ಸಂಶುದ್ದೀನ್ ಮೊದಲಾದವರು ಇದ್ದರು. ಒಳ್ಳೆ ಟೈಮ್ ಮಳೆ ಆಗುತ್ತಲ್ಲ. ಹೌದು, ಇತ್ತ 10 ನಿಮಿಷ ಮುಂದೆ ಆಗಿದೆ. ಇನ್ನು ಸಂಪಾಜೆ, ಕಲ್ಲುಗುಂಡಿ, ಅರಂತೋಡಿನಲ್ಲಿ ಆಶ್ರಯ ಪಡೆದಿರುವ ನಿರಾಶ್ರಿತರ ಕೇಂದ್ರಗಳಿಗೆ ಕೇಂದ್ರ ಸಚಿವ ಡಿ.ವಿ. ಸದಾನಂದಗೌಡ ಭೇಟಿ ಮಾಡಿ ನೂರಾರು ನಿರಾಶ್ರಿತರಿಗೆ ಧೈರ್ಯ ತುಂಬಿ ಕೇಂದ್ರ ಸರ್ಕಾರದಿಂದ ಪರಿಹಾರ ದೊರಕಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು. ಅಲ್ಲದೆ ಸುಳ್ಯ ತಾಲೂಕಿನ ಕಲ್ಮಕಾರಿನ ಕಡಮಕಲ್ ಎಸ್ಟೇಟ್ ಎಂಬಲ್ಲಿ ಭಾರೀ ಮಳೆಯ ಪರಿಣಾಮವಾಗಿ ಹೊಳೆಗೆ ಅಡ್ಡಲಾಗಿ ನಿರ್ಮಿಸಿದ ಸೇತುವೆ ಸಂಪೂರ್ಣ ನಾಶವಾಗಿದ್ದು ಅನೇಕರ ಮನೆ, ಕೃಷಿ ನಾಶವಾಗಿ ಹಾನಿಗೊಳಗಾದ ಈ ನೆರೆ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿದ್ರು. ಸಚಿವರೊಂದಿಗೆ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ಎಸ್ ಅಂಗಾರ, ಬಿಜೆಪಿಯ ಮುಖಂಡರು ಉಪಸ್ಥಿತರಿದ್ದರು. ಪದ್ಮನಾಭ, ವಿ4 ನ್ಯೂಸ್ 24/7 ಸುಳ್ಯ.